ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದಿದ್ದ 14 ವರ್ಷದ ಬಾಲಕಿ ಮಿಸ್ಸಿಂಗ್. ಪೋಷಕರ ಜೊತೆ ಪ್ರವಾಸಕ್ಕೆ ಬಂದಿದ್ದ ಕೇರಳದ ನಂದನಾ ಎಂಬ ಬಾಲಕಿ ಈಗ ಪತ್ತೆಯೇ ಇಲ್ವಾ? ಮಾಲಿಕ್ಯಧಾರಾದ ಕಡಿದಾದ ಬೆಟ್ಟಗಳಲ್ಲಿ ಆಕೆ ಎಲ್ಲಿದ್ದಾಳೆ? ಪೊಲೀಸರ ಹೈಟೆಕ್ ಸರ್ಚ್ ಹೇಗಿದೆ ನೋಡಿ. ಕೇರಳದ ಪಾಲಕ್ಕಾಡ್ನಿಂದ ಬಂದಿದ್ದ 40 ಜನರ ತಂಡದಲ್ಲಿ ನಂದನಾ ಕೂಡ ಇದ್ದಳು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಮಾಣಿಕ್ಯಧಾರ ಬಳಿ ಇದ್ದಕ್ಕಿದ್ದಂತೆ ಆಕೆ ಕಾಣೆಯಾಗಿದ್ದಾಳೆ. ಆರಂಭದಲ್ಲಿ ಆಕೆ ಎಲ್ಲೋ ಹತ್ತಿರದಲ್ಲಿ ಇರಬಹುದು ಎಂದು ಭಾವಿಸಿದ ಪೋಷಕರು ಮತ್ತು ತಂಡದ ಸದಸ್ಯರು ಸಮಯ ಕಳೆದಂತೆ ಗಾಬರಿಗೊಂಡಿದ್ದಾರೆ. ಕತ್ತಲಾದ ಮೇಲೆ ಗಾಬರಿಯಾಗಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸ್ಥಳೀಯರು ಮತ್ತು ಇತರ ಪ್ರವಾಸಿಗರು ರಾತ್ರಿ 8 ಗಂಟೆಯವರೆಗೂ ಹುಡುಕಾಟ ಆರಂಭಿಸಿದರೂ ಮುಳ್ಳಯ್ಯನಗಿರಿಯ ದಟ್ಟವಾದ ಮಂಜು ಮತ್ತು ಕಡಿದಾದ ಇಳಿಜಾರುಗಳು ಈಗ ಹುಡುಕಾಟಕ್ಕೆ ಬಹುದೊಡ್ಡ ವಿಲನ್ ಆಗಿ ಪರಿಣಮಿಸಿವೆ. ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮಾ ನೇತೃತ್ವದಲ್ಲಿ ಪೊಲೀಸರು ರಾತ್ರಿಯಿಡೀ ಬೆಟ್ಟದ ಮೇಲೆ ಜಾಲಾಡಿದ್ದಾರೆ. ಮನುಷ್ಯರ ದೇಹದ ಉಷ್ಣತೆಯನ್ನು ಗುರುತಿಸುವ ಥರ್ಮಲ್ ಡ್ರೋನ್ಗಳನ್ನು ಕೂಡ ಬಳಸಲಾಗಿದೆ. ಆದರೂ ಬೆಳಗ್ಗೆಯವರೆಗೂ ನಂದನಾಳ ಯಾವುದೇ ಸುಳಿವು ಸಿಕ್ಕಿಲ್ಲ. ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ಅಖಾಡಕ್ಕೆ ಇಳಿದಿದ್ದು ಅರಣ್ಯದ ಮೂಲೆ ಮೂಲೆಯನ್ನು ಹುಡುಕಲಾಗುತ್ತಿದೆ. ಕೊಡಗಿನ ಶರಣ್ಯ ಪ್ರಕರಣದಂತೆ ಈ ಕೇಸ್ ಕೂಡ ಸುಖಾಂತ್ಯವಾಗಲಿ ಅಂತ ನಾವೆಲ್ಲ ಹಾರೈಸೋಣ. ಪ್ರವಾಸಿ ತಾಣಗಳಲ್ಲಿ ಮಕ್ಕಳ ಬಗ್ಗೆ ಪೋಷಕರು ಎಷ್ಟು ಜಾಗರೂಕರಾಗಿರಬೇಕು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.